ಸುಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ದೈವದೇವರು. ವೀಕ್ಷಕರೇ, ಇವತ್ತು ನಾವು ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ತೋಟದ ಮನೆ ಸಾಯಿಬಾಬಾ ನಗರ ಕೊಡವೂರು ಇಲ್ಲಿ ಇರುವಂಥ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಇವತ್ತು ನಾವಿದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. साई राम हरे हरे कृष्ण राधे राधे श्याम. ವರ್ಷದಲ್ಲಿ 12 ಹುಣ್ಣಿಮೆಗಳು ಬರ್ತದೆ. ಅದರಲ್ಲಿ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ಲ ಮಾಸದ ಹುಣ್ಣಿಮೆಯು ತುಂಬಾ ಶ್ರೇಷ್ಠವಾದದ್ದು. ವೀಕ್ಷಕರೇ, ಈ ಸಾಯಿಬಾಬಾ ಮಂದಿರದಲ್ಲಿ ಇವತ್ತು ಗುರು ಪೂರ್ಣಿಮೆಯ ಸಲುವಾಗಿ ವಿಶೇಷ ಕಾರ್ಯಕ್ರಮವಿದೆ. ಬನ್ನಿ ವೀಕ್ಷಕರೇ, ಇಲ್ಲಿ ಇವತ್ತು ಏನೆಲ್ಲ ವಿಶೇಷ ಇದ್ದಿದೆ ಇವೆಲ್ಲವನ್ನ ನೋಡಿಕೊಂಡು ಬರೋಣ ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ. ಓಂ ಸಾಯಿ ರಾಮ್ ಜೈ ಸಾಯಿ ರಾಮ್ ಹರೆ ಹರೆ ಕೃಷ್ಣ ಜೈ ರಾಧೆ ಶ್ಯಾಮ್. ಓಂ ಸಾಯಿ ರಾಮ್ ಜೈ ಸಾಯಿ ರಾಮ್ ಹರೆ ಹರೆ ಕೃಷ್ಣ ಜೈ ರಾಧೆ ಶ್ಯಾಮ್. ಮಾಡುವೆ ನಿತ್ಯ ನಿಮ ಧ್ಯಾನ. ಓಂ ಸಾಯಿ ರಾಮ್ ಜೈ ಸಾಯಿ ರಾಮ್. ಓಂ ಸಾಯಿ ರಾಮ್ ಜೈ ಸಾಯಿ ರಾಮ್ ಹರೆ ಹರೆ ಕೃಷ್ಣ ಜೈ ರಾಧೆ ಶ್ಯಾಮ್. ಓಂ ಸಾಯಿ ರಾಮ್ ಜೈ ಸಾಯಿ ರಾಮ್ ಹರೆ ಹರೆ ಕೃಷ್ಣ ಜೈ. ಪ್ರತಿ ಗುರುವಾರ ಬಂದರೆ ಸಾಕು, ಸಾಯಿಬಾಬಾರನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುವವರು ಹೆಚ್ಚು. ಭಕ್ತರು ವಿವಿಧ ಧರ್ಮಗಳಿಗೆ ಸೇರಿದವರಾಗಿದ್ದರೂ ಎಲ್ಲ ಭಕ್ತರನ್ನ ಸಮಾನವಾಗಿ ಕಾಣುತ್ತಾರೆ ಸಾಯಿಬಾಬಾ. ಅವರು ಏಕ ದೇವನನ್ನ ಪ್ರತಿಪಾದಿಸುವ ಸಂತರಾಗಿದ್ದು, ಇವರು ತಮ್ಮ ಪವಾಡಗಳಲ್ಲಿ ಪ್ರವಚನಗಳಲ್ಲಿ ಅದನ್ನ ಸಾರಿ ಸಾರಿ ಹೇಳುತ್ತಾರೆ. ಸಾಯಿಬಾಬಾರ ಭಕ್ತರು ಅದು ಎಣಿಕೆಗೂ ಸಿಗಲಾರದಂಥದ್ದು, ಅಂದರೆ ಅಸಂಖ್ಯಾತ. ಬಾಬಾರ ದರ್ಶನ ಪಡೆದು ಧನ್ಯರಾದವರು ಅದೆಷ್ಟೋ ಮಂದಿ. ಸಾಯಿಬಾಬಾರ ಕುರಿತು ಅದೆಷ್ಟೋ ಪವಾಡಗಳನ್ನು ನಾವು ಪ್ರಮುಖರಿಂದ ಕೇಳುತ್ತೇವೆ. ಅವೆಲ್ಲವೂ ನಿಜ ಸ್ವರೂಪತೆಂದೇ ನಾವು ಹೇಳಬಹುದು. ಬಾಬಾರ ಪವಾಡಗಳಿಗೆ ಮರುಳಾಗುತ್ತವರೇ ಇಲ್ಲ. ಅವರು ತಮ್ಮ ಭಕ್ತರಿಗೆ ಕೊಡುತ್ತಿದ್ದ ಉಪದೇಶವೇ ದುರ್ಗುಣಗಳಿಗೆ ವಿಮುಖರಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಮೊದಲಾಗಿ ಎಂಬ ಮುಖ್ಯ ಉಪದೇಶ. ಸಾಯಿಬಾಬಾ ಭಾರತದ ಉದ್ದಗಲಕ್ಕೂ ಸರ್ವಕಾಲಿಕ ಆಧ್ಯಾತ್ಮಿಕ ಗುರುವಾಗಿ ಹೊರಹೊಮ್ಮಿದ್ದು, ತಮ್ಮ ಭಕ್ತ ಸಮೂಹಕ್ಕೆ ಜೀವನದ ಏರಿಳಿತಗಳ ಬಗ್ಗೆ, ಜೀವಮಾನದ ಆಧ್ಯಾತ್ಮಿಕ ಸಾಧನೆಗಳ ಬಗ್ಗೆ ಸಮರ್ಪಣಾ ಮನೋಭಾವ, ಪರೋಪಕಾರ, ದಯಾಪರತೆ, ಕರ್ತವ್ಯ ನಿಷ್ಠೆ ಇನ್ನು ಮುಂತಾದ ಮಾನವೀಯ ಗುಣಗಳ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಶ್ರೇಷ್ಠ ಗುರುವಾಗಿದ್ದಾರೆ. ಬಾಬಾರವರು ತಮ್ಮ ಜೀವಿತಾವಧಿಯಲ್ಲಿ ಯಾವುದೇ ಒಂದು ಜಾತಿಗಾಗಲಿ ಅಥವಾ ಧರ್ಮಕ್ಕಾಗಲಿ ಬೆಲೆ ಕೊಟ್ಟವರಲ್ಲ. ಅವರು ಕೊಡುತ್ತಿದ್ದ ಬೆಲೆ ಒಂದೇ, ಅದು ಮನುಷ್ಯ ಧರ್ಮ. ಹೀಗಾಗಿ ಅವರ ವ್ಯಕ್ತಿತ್ವ ಧರ್ಮಾತೀತ ಹಾಗೂ ಜಾತ್ಯತೀತ. ಅವರು ಭಕ್ತರಿಗೆ ಬೋಧಿಸ್ತಾ ಇದ್ದ ಅಂಶಗಳು ಹಿಂದೂ ಹಾಗೂ ಮುಸ್ಲಿಂ ಧರ್ಮಗಳ ತತ್ವಗಳಿಂದ ಪಕ್ವವಾಗಿ ಮನುಕುಲದ ಏಳಿಗೆಗೆ ಮಾರ್ಗದರ್ಶಿಗಳಾಗಿದ್ದವು. ಆದ್ದರಿಂದಲೇ ಸಾಯಿಬಾಬಾರನ್ನ ನೆನೆದವರಿಗೆ ಕಷ್ಟ ಬರುವುದಿಲ್ಲ. ಇತ್ತೀಚೆಗೆ ತೋಟದ ಮನೆ ಸಾಯಿಬಾಬಾ ನಗರ ಕೊಳವೂರಿನಲ್ಲಿ ಗುರುಪೂರ್ಣಿಮೆ ದಿನಾಚರಣೆ ಆಚರಿಸಲಾಯಿತು. ನೂರಾರು ಸಂಖ್ಯೆಯ ಭಕ್ತ ಸಮೂಹದೊಂದಿಗೆ ಅದ್ಧೂರಿಯಾಗಿ ನೆರವೇರಿತು.
ಹಲವು ಕಡಲು ಒಂದೇ ಎಂದ ಸಾಯಿ ಬಾಬಾ. ದಾರಿ ಹಲವು ಗಮ್ಯ ಒಂದೇ ನುಡಿದ ಶಿರಡಿ ಬಾಬಾ. ನದಿಯು ಹಲವು ಕಡಲು ಒಂದೇ ಎಂದ ಸಾಯಿ ಬಾಬಾ. ದಾರಿ ಹಲವು ಗಮ್ಯ ಒಂದೇ ನುಡಿದ ಶಿರಡಿ ಬಾಬಾ. ಮತವು ಹಲವು ದೇವನು ಒಂದೇ ಗುರುವು ನುಡಿದ ವಾಣಿ. ಭವದ ಕಡಲ ದಾಟಿಸಲೆ ಮಗೆ ಅವನೇ ಎಂದು ದೋಣಿ. ಭವದ ಕಡಲ ದಾಟಿಸಲೆ ಮಗೆ ಅವನೇ ಎಂದು ದೋಣಿ. ರಾಮ ಎನ್ನಿ ರಹೀಮ ಎನ್ನಿ ಅವನೇ ಸಾಯಿ ಬಾಬಾ. ಅವನೇ ಸಾಯಿ ಬಾಬಾ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಸಾಲುಗಳನ್ನ ಓದಿದಾಗ ಪ್ರತಿಯೊಬ್ಬರಿಗೂ ತಮಗೆ ಮಾರ್ಗದರ್ಶಕರಾದ ಗುರುವಿನ ನೆನಪು ಬರುವುದು ಸಹಜ. ಗುರುವಿನ ಸ್ಥಾನ ಪೂಜನೀಯ, ಗುರುವಿನ ಸ್ಥಾನಮಾನ ಶ್ರೇಷ್ಠವಾದುದು. ಹಿಂದೂ ಪಂಚಾಂಗದಲ್ಲಿ ಬರುವಂತಹ ಗುರು ಪೂರ್ಣಿಮೆಯಂದು ಗುರುವಿಗೆ ಗೌರವ ಸಲ್ಲಿಸುವುದು ಪ್ರಮುಖವಾಗಿರುವುದು. ಜುಲೈ 27ರ ಶುಕ್ರವಾರ ಗುರು ಪೂರ್ಣಿಮೆ. ಈ ದಿನವನ್ನ ಮಹಾಭಾರತ ಬರೆದಿರುವ ಗುರು ವೇದವ್ಯಾಸರ ಹುಟ್ಟುಹಬ್ಬ ಮಾತ್ರವಲ್ಲದೆ ಇದೇ ದಿನ ಶಿವದೇವರು ಸಪ್ತಶ್ರೀಗಳಿಗೆ 7 ವಿವಿಧ ಯೋಗದ ಮೂಲವನ್ನ ಹೇಳಿಕೊಟ್ಟ ಭಗವಾನ್ ಬುದ್ಧ ಮೊದಲ ಸಲ ಧರ್ಮೋಪದೇಶ ಮಾಡಿದ ದಿನ. ಇದೇ ದಿನ 24ನೇ ತೀರ್ಥಂಕರರಾಗಿದ್ದ ಭಗವಾನ್ ಮಹಾವೀರರು ಗೌತಮ ಸ್ವಾಮಿಯನ್ನ ಮೊದಲು ಶಿಷ್ಯನಾಗಿ ಸ್ವೀಕರಿಸಿದ ದಿನ. ಈ ದಿನ ಗುರುಗಳಿಗೆ ಗೌರವ ಸಲ್ಲಿಸುವ ದಿನವಾಗಿದೆ. ಇದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಬೌದ್ಧ ಹಾಗೂ ಜೈನ ಧರ್ಮದಲ್ಲಿಯೂ ಪ್ರಚಲಿತದಲ್ಲಿದೆ. ಗುರುಗಳೆಂದು ಪರಿಗಣಿಸಲಾಗಿರುವಂತಹ ಮೂರ್ತಿಗಳನ್ನ ಈ ದಿನ ಪೂಜಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿಯೇ ಗುರು ಪೂರ್ಣಿಮೆ ದಿನಾಚರಣೆಯನ್ನ ವಿಶೇಷವಾಗಿ ಸಾಯಿಬಾಬಾ ಮಂದಿರದಲ್ಲಿ ಆಚರಿಸಲಾಯಿತು.
ನಮ್ಮ ಕಡೂರು ಶಿರಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ ಇದರ ವತಿಯಿಂದ ವರ್ಷಂಪ್ರತಿ ನಡೆಯುವಂಥ ಗುರುಪೂರ್ಣಿಮಾ ದಿನಾಚರಣೆ ಹೊತ್ತಾಗ್ತಾಯಿದೆ. ಈ ಗುರುಪೂರ್ಣಿಮಾ ದಿನಾಚರಣೆಯ ವಿಶೇಷವಾಗಿ ಗುರುಪೂರ್ಣಿಮಾ ಅಂದರೆ ಅದರಲ್ಲೇ ಇದೆ ಗುರುಗಳು ಅಂತೇಳಿ, ಗುರುಗಳಿಗೆ ವಿಶೇಷವಾದ ಒಂದು ಆರಾಧನೆ ಈ ಕ್ಷೇತ್ರದಲ್ಲಿ ನಡೀತದೆ. ನಮ್ಮ ಈ ಒಂದು ಶಿರಡಿ ಸಾಯಿಬಾಬಾ ಮಂದಿರದ ಧರ್ಮದರ್ಶಿಗಳಾದಂಥ ದಿವಾಕರ್ ಶೆಟ್ಟಿ ಅವರ ದಂಪತಿಗಳ ನೇತೃತ್ವದಲ್ಲಿ ಈ ಒಂದು ಧಾರ್ಮಿಕ ಚಟುವಟಿಕೆಗಳು ಭಾಳಷ್ಟು ಉತ್ತಮ ರೀತಿಯಲ್ಲಿ ಇಲ್ಲಿ ನಡೆದು ಜನರ ಒಂದು ಮನಸ್ಸನ್ನು ಸೂರೆಗೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ಒಂದು 2-3 ತಿಂಗಳ ಹಿಂದೆ ಅಷ್ಟೇ ಪಾದುಕಾ ದರ್ಶನವನ್ನು ಇಲ್ಲಿ ಏರ್ಪಡಿಸಿದರು. ಸಾಧಾರಣ 25,000ಕ್ಕೂ ಮಿಕ್ಕಿ ಭಕ್ತಾದಿಗಳು ಇಲ್ಲಿ ಭಾಗವಹಿಸಿ ಒಂದು ಹೊಸ ಚರಿತ್ರೆ ಒಂದು ಉಡುಪಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ನಾಗ ದೇವರ ಸಾನ್ನಿಧ್ಯ ಕೂಡ ಇದೆ. ಹಾಗಾಗಿ ಇಲ್ಲಿ ಬಂದರೆ ಒಂದು ಪ್ರಾಯಶಃ ನನಗೆ ಗೊತ್ತಿರೋ ಮಟ್ಟಿಗೆ 2-3 ಎಕರೆಯ ಒಂದು ವಿಶಾಲ ಪ್ರದೇಶದಲ್ಲಿ ಒಂದು ಮಂದಿರ ನಿರ್ಮಾಣ ಆಗಿದೆ. ಸುತ್ತಲೂ ಹಚ್ಚ ಹಸುರಾಗಿರುವಂಥ ಒಂದು ಪ್ರಶಾಂತ ವಾತಾವರಣ. ಈ ಒಂದು ಯಾಂತ್ರಿಕ ಯುಗದಲ್ಲಿ ನಾವು ಸ್ವಲ್ಪ ಹೊತ್ತು ನಮಗೆ ಮನಃಶಾಂತಿ ಸಿಗಬೇಕು ಅನ್ನುವಂಥ ಇರೋದೇ ಇದ್ದರೆ ಇಲ್ಲಿ ಬಂದು ಒಂದು ಅರ್ಧ ಗಂಟೆ 1 ಗಂಟೆ ಕಾಲ ಕಳೆದರೆ ಅಥವಾ ಧ್ಯಾನದಲ್ಲಿ ಕೂತರೆ ಭಾಳಷ್ಟು ಒಂದು ಮನಃಶಾಂತಿ ಸಿಗ್ತದೆ. ಅದನ್ನು ನಾವು ಕೂಡ ಅನುಭವಿಸಿದ್ದೇವೆ. ಹಾಗಾಗಿ ಉಡುಪಿ ಜಿಲ್ಲೆಯಾದ್ಯಂತ ಒಂದು ಭಕ್ತರು ಇಲ್ಲಿ ಆಗಮಿಸಬೇಕು. ಈ ಕ್ಷೇತ್ರವನ್ನು ಇನ್ನಷ್ಟು ನಾವು ಪ್ರಚಲಿತಗೊಳಿಸಬೇಕು. ಅಂದರೆ ನಮಗೋಸ್ಕರ ಇದನ್ನು ನಾವು ಇದರಲ್ಲಿ ತೊಡಗಿಸಿಕೊಳ್ಬೇಕು, ಪ್ರಚಾರಕ್ಕೋಸ್ಕರ ಅಲ್ಲ. ನಮ್ಮ ಒಂದು ಭಕ್ತಿಯನ್ನು ಇಲ್ಲಿ ನಾವು ಭಕ್ತಿ ಮೂಲಕ ಬಂದು ನಾವು ಒಂದು ಮನಃಶಾಂತಿಯನ್ನು ಪಡೀಲಿಕ್ಕೆ ಆ ಮೂಲಕ ಕ್ಷೇತ್ರದಲ್ಲಿರುವಂಥ ಏನು ಪೌಢ ಸದೃಶ್ಯವಾಗಿರುವಂಥ ಸಾಯಿಬಾಬರ ಒಂದು ಕೃಪೆಗೆ ನಾವು ಪಾತ್ರರಾಗಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಾಮಾನ್ಯ ಭಕ್ತರಾಗಿ ಬಂದು ಕೈ ಮುಗಿದು ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಒಂದು ಬೇಡಿಕೆ ಈಡೇರ್ತದೆ ಅನ್ನುವಂಥ ಒಂದು ನಮ್ಮ ಸಂಕಲ್ಪ ನಮ್ಮಲ್ಲಿದ್ದರೆ ಖಂಡಿತ ಆಗ್ತದೆ. ಇವತ್ತು ಭಜನೆ ಹೇಳುವಂಥದ್ದು ಕೂಡ ಅಷ್ಟೇ. ನಾವೊಂದು ಮನಪೂರ್ವಕ ಭಜನೆ ಹೇಳಿದರೆ ನಾವು ಏನು ಹೇಳ್ತಾರೆ ಅದರಲ್ಲಿ ತಲ್ಲೀನವಾಗಿ ಭಜನೆ ಹೇಳಿದರೆ ಸಮರ್ಪಣ ಭಾವದಂಥ ಭಜನೆ ಮಾಡಿದರೆ ನಮಗೆ ತೃಪ್ತಿ ಆಗಬೇಕು. ಅದು ನಮಗೆ ತೃಪ್ತಿ ಆದರೆ ಬಾಬನಿಗೆ ದೇವರಿಗೆ ಸಮರ್ಪಣೆ ಆಗ್ತದಂಥ ಭಾವನೆಯಲ್ಲಿ ನಾವೆಲ್ಲರೂ ಭಜನೆಯನ್ನು ತೊಡಗಿಕೊಳ್ತೇವೆ. ಪ್ರಾಯಶಃ ಇವತ್ತು ಬಂದಿರುವಂಥ ಎಲ್ಲ ಭಕ್ತರು ಕೂಡ ಈ ಭಜನೆಯನ್ನು ಕೂಡ ಆಹ್ವಾನಿಸ್ತಾರೆ. ಮಧ್ಯಾಹ್ನ ಪ್ರಸಾದ ವಿತರಣೆ ಆಗಿ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಆ ಮೂಲಕ ಗುರುಪೂರ್ಣಿಮೆಯ ಒಂದು ಉತ್ಸವ ಬಹಳ ವಿಜೃಂಭಣೆಯಿಂದ ಇಲ್ಲಿ ನಡೀತಾ ಇದೆ, ಅರ್ಥವತ್ತಾಗಿ ನಡೀತಾ ಇದೆ. ಎಲ್ರಿಗೂ ಒಂದು ತೃಪ್ತಿ ಕೊಡುವಂಥ ಕಾರ್ಯಕ್ರಮ. ಅದೇ ರೀತಿ ಬಾಬರ ಒಂದು ದರ್ಶನ ಭಾಗ್ಯ ಕೂಡ ನಮಗೆ ಸಿಕ್ಕಿರುವಂಥದ್ದು ನಮ್ಮ ಭಾಗ್ಯ ಅಂತೇಳಿ. ಉಡುಪಿ ತೋಟದ ಮನೆ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷವಾಗಿ ಗುರುಪೂರ್ಣಿಮೆ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯ ಸಾಯಿಬಾಬಾ ಭಕ್ತರು ಬಂದು ನಮ್ಮ ನೆಚ್ಚಿನ ಸಾಯಿಬಾಬರಿಗೆ ಹೂವಿನ ಅಲಂಕಾರವನ್ನ ಮಾಡಿ ಕೃತಾರ್ಥರಾದರು.
ನನ್ನ ಹೆಸರು ಪ್ರಕಾಶ್ ಸುವರ್ಣ ಅಂತ, ಕಟ್ಪಾಡಿಯಿಂದ ಬಂದಿದ್ದೇನೆ. ಮೂಡಬೆಟ್ಟು ಸಾಯಿಬಾಬಾ ಮಂದಿರ ಭಾಳಷ್ಟು ಪ್ರಖ್ಯಾತಿಯನ್ನು ಪಡೆದಿದೆ. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಪ್ರತಿ ಗುರುವಾರ ಇಲ್ಲಿ ವಿಶೇಷ ಕಾರ್ಯಕ್ರಮ ಇದೆ. ಇವತ್ತು ವಿಶೇಷವಾಗಿ ಗುರುಪೂರ್ಣಿಮಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಇವತ್ತು ವಿಶೇಷ ಏನಂದರೆ ಗುರುಗಳ ಆರಾಧನೆಯನ್ನು ಮಾಡೋದು. ನನ್ನ ಹೆಸರು ಭುವನೇಶ್ ಅಂತ, ನಾನು ಉಡುಪಿಯಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೇನೆ. ಗುರುಪೂರ್ಣಿಮಾ ಇಂದು ವಿಶೇಷವಾಗಿ ಈ ಅಂದರೆ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮ ಆಚರಿಸಿದ್ದಾರೆ. ಇವತ್ತು ಗುರುಪೂರ್ಣಿಮಾದ ದಿನವಾಗಿದ್ದು ಮತ್ತು ಚಂದ್ರಗ್ರಹಣದ ಒಂದು ದಿನವೂ ಹೌದು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಾವಿರಾರು ಮಂದಿ ಇಲ್ಲಿ ಆಗಮಿಸಿದ್ದಾರೆ. ಶಿರಡಿ ನೆಲವು ಏನಿತು ಧನ್ಯ, ಮನೆಯನು ಮಾಡಿದ ಶ್ರೀ ಸಾಯಿ. ಶಿರಡಿ ನೆಲವು ಏನಿತು ಧನ್ಯ, ಮನೆಯನು ಮಾಡಿದ ಶ್ರೀ ಸಾಯಿ. ನಹಿ ಜ್ಞಾನೇನ ಮುಕ್ತಿ ಅಂದರೆ ಜ್ಞಾನವಿಲ್ಲದೆ ಮುಕ್ತಿ ಇಲ್ಲವೆಂದು ಅರ್ಥ. ಅಂಥ ಗುರುವನ್ನು ವಂದಿಸಿ ನಮ್ಮ ಜ್ಞಾನವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳೋಣ. ಇದು ಇವತ್ತಿನ ದೈವದೇವರು ಸಂಚಿಕೆ. ಮತ್ತು ಇಂತಹದ್ದೇ ಒಂದು ಸುಪ್ರಸಿದ್ಧ ದೇವಸ್ಥಾನದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.